ನಮಸ್ಕಾರ. ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಸ್ಪಂದನ ವಾಹಿನಿಯ ವಿಶೇಷ ಕನ್ನಡ ರಾಜ್ಯೋತ್ಸವ ಕವಿಗೋಷ್ಠಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಇಂದು ನಮ್ಮೊಂದಿಗೆ 4 ಕವಯತ್ರಿಯರು ಹಾಗೂ ಅಧ್ಯಕ್ಷರಾಗಿ ಶ್ರೀಮತಿ ವೈಲೆಟ್ ಪಿಂಟೋ ಇವರು ಇದ್ದಾರೆ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಮಸ್ತೆ. ಹಾಗೆಯೇ ಕವಯತ್ರಿ ಆಗಿರುವಂಥ ಲಲಿತಾ ಪ್ರದೀಪ್ ಭಟ್ ಮೇಡಮ್, ನಿಮಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮತ್ತು ದೀಪಿಕಾ ಉಡುಪಿ ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಪ್ರಜ್ವಲ ಶೆಣೈ ಮೇಡಮ್, ನಿಮಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೂ ತಿಲಕ್ ನಾಗರಾಜ್ ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಕನ್ನಡ ಉಪನ್ಯಾಸಕಿ ಆಗಿರುವ ವೈಲೆಟ್ ಪಿಂಟೋ ಇವರ ಹುಟ್ಟೂರು ಕುಂದಾಪುರ. ಪ್ರಾಥಮಿಕ ವಿದ್ಯಾಭ್ಯಾಸ ಸೈಂಟ್ ಮೇರೀಸ್ ಶಾಲೆಯಲ್ಲಿ ಪಡೆದ ಇವರು ಮುಂದಿನ ಶಿಕ್ಷಣವನ್ನು ಜೂನಿಯರ್ ಕಾಲೇಜ್ ಕುಂದಾಪುರ ಹಾಗೂ ಬಂಡರ್ಸ್ಕರ್ಸ್ ಕಾಲೇಜಿನಲ್ಲಿ ಪಡೆದಿರುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪದವಿಯನ್ನು ಪಡೆದಿರುವ ಇವರು ಪ್ರಸ್ತುತ ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ವಾಸಿಸುತ್ತಿದ್ದಾರೆ. ಮಂಗಳ, ತರಂಗ, ಕರ್ಮವೀರ ಹಲವು ಪತ್ರಿಕೆಗಳಲ್ಲಿ ಕವನ, ಕತೆ, ಲೇಖನಗಳು ಪ್ರಕಟಗೊಂಡಿವೆ. ಫೇಸ್ಬುಕ್ ಅಂತರ್ಜಾಲ ಬಳಗಗಳಲ್ಲಿ ಸಕ್ರಿಯ ಬರಹಗಾರ್ತಿಯಾಗಿದ್ದಾರೆ. ಇವರ ಅರ್ಧ ಕೊಡ ನೀರು ಕವನ ಸಂಕಲನ ಪ್ರಕಟಗೊಂಡಿದೆ. ಇಂಗ್ಲಿಷ್, ಹಿಂದಿ, ಕೊಂಕಣಿ ಭಾಷೆಗಳಲ್ಲೂ ಕವನಗಳನ್ನು ಬರೆಯುತ್ತಾರೆ. ಬೀದರ್ ದೇಶಪಾಂಡೆ ಪ್ರತಿಷ್ಠಾನದಿಂದ ಕೊಡಮಾಡುವ ಕಾವ್ಯ ಗಂಗೋತ್ರಿ ಹಾಗೂ ಮಂಡ್ಯ ಬರಹಗಾರರ ವೇದಿಕೆಯಿಂದ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೊಂಕಣಿ ಹಾಗೂ ಕನ್ನಡ ಕವನ ಸಂಕಲನ ಪ್ರಕಟಣೆಯ ನಿರೀಕ್ಷೆಯಲ್ಲಿದ್ದಾರೆ. ನಾಗರಾಜ್ ಶೆಟ್ಟಿ ಪ್ರೇಮಶೆಟ್ಟಿಯವರ ಮಗಳಾದ ಇವರು ಬಾಲ್ಯದಿಂದಲೇ ಸಾಹಿತ್ಯಾಸಕ್ತಿಯನ್ನು ಮೈಗೂಡಿಸಿಕೊಂಡವರು. ಹಿರಿಯಡ್ಕ ಮತ್ತು ಕಾಜರಗುತ್ತಿನಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ ಈಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಇಲ್ಲಿ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದರು. ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನಲ್ಲಿ B.Ed ಪದವಿಯನ್ನು ಮುಗಿಸಿ ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಜರಗುತ್ತು ಇಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. 5ನೇ ತರಗತಿಯಲ್ಲಿಯೇ ಬರವಣಿಗೆ ಕ್ಷೇತ್ರಕ್ಕೆ ಅಂಬೆಗಾಲಿಟ್ಟ ಇವರು 9ನೇ ತರಗತಿಯಲ್ಲಿಯೇ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ತಮ್ಮ ಕಥಾವಾಚನವನ್ನು ಮಾಡಿದ್ದಾರೆ. ಮುಂದೆ ಇವರ ಕತೆ ಕವನಗಳು ಶಾಲಾ ಪತ್ರಿಕೆಗಳು, ಮಂಗಳವಾರ ಪತ್ರಿಕೆ ಹಾಗೂ ಮಿಂಚುಳ್ಳಿ ಸಂಗಾತಿಯಂಥ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಿದೆ. ಅಲ್ಲದೆ ಮಂಗಳೂರು ಆಕಾಶವಾಣಿಯಲ್ಲೂ ಕಥೆಯನ್ನು ವಾಚಿಸಿದ ಹಿರಿಮೆ ಇವರದ್ದು. ಕನ್ನಡ ಭಾಷಾ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಒಳಕಾಡು ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಂಡರ್ಸ್ಕರ್ಸ್ ಕಾಲೇಜು ಕುಂದಾಪುರದಲ್ಲಿ BA ಪದವಿ, TMA ಪೈ ಶಿಕ್ಷಣ ಮಹಾವಿದ್ಯಾಲಯ ಉಡುಪಿ ಇಲ್ಲಿ B.Ed ಪದವಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. BA ಪದವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ 6ನೇ ರ್ಯಾಂಕ್ ಮತ್ತು B.Ed ಪದವಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ದ್ವಿತೀಯ ರ್ಯಾಂಕ್ ಪಡೆದ ಹೆಗ್ಗಳಿಕೆ ಇವರದು. ಸುಮಾರು 16 ವರ್ಷಗಳಿಂದ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಕಾಲೇಜು ವಿದ್ಯಾರ್ಥಿನಿಯಾಗಿದ್ದಾಗಲೇ ಕವನ ರಚನೆಯನ್ನು ಮಾಡುತ್ತಿದ್ದು, ಕಾಲೇಜು ವಾರ್ಷಿಕ ಸಂಚಿಕೆಗಳು, ವಾರ್ತಾಪತ್ರಿಕೆಗಳು, ಶಿಕ್ಷಣ ಇಲಾಖೆ ಪತ್ರಿಕೆ, ರೋಟರಿ ಕ್ಲಬ್ ಮಣಿಪಾಲ ಸಾಪ್ತಾಹಿಕ, ಫೇಸ್ಬುಕ್ ಗುಂಪುಗಳಲ್ಲಿ ಇವರ ಕವನಗಳು ಪ್ರಕಟವಾಗಿವೆ. ಕವನಗಳನ್ನು ರಚಿಸುವುದು ಇತರರನ್ನು ಮೆಚ್ಚಿಸಲು ಅಲ್ಲ, ತಮ್ಮ ಭಾವನೆಗಳ ಅಭಿವ್ಯಕ್ತಿಗಾಗಿ ಎನ್ನುವುದು ಇವರ ನಿಲುವು. ಮುಂದಿನ ಕವಯತ್ರಿ ದೀಪಿಕಾ ಉಡುಪಿ. ಇವರ ಹುಟ್ಟೂರು ಉಡುಪಿ ಜಿಲ್ಲೆಯ ಪುತ್ತೂರು ಗ್ರಾಮದ ಕುದ್ಮಲ್ ರಂಗರಾವ್ ನಗರದಲ್ಲಿ. ಪ್ರಸ್ತುತ ಉಡುಪಿ ಜಿಲ್ಲೆಯ ಕೆಳಪರ್ಕಳದಲ್ಲಿ ನೆಲೆಸಿದ್ದಾರೆ. ತಂದೆ ಕುಶ ಮತ್ತು ತಾಯಿ ಗುಲಾಬಿ ಹಾಗೂ ಇವರ ತಂಗಿ ಶ್ರೀಮತಿ ಅಕ್ಷಿತಾ ಅನಂತ್. ರಾಜ್ಯಶಾಸ್ತ್ರದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಡಾಕ್ಟರ್ ಜಿ ಶಂಕರ್ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ಹಾಗೂ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಅಜ್ಜರಕಾಡು ಇಲ್ಲಿ ಪಡೆದಿದ್ದಾರೆ. ಸರ್ಕಾರಿ ಪದವಿ ಕಾಲೇಜು ಹೆಬ್ರಿಯಲ್ಲಿ ಅತಿಥಿ ಉಪನ್ಯಾಸಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹೆಬ್ರಿ ತಾಲೂಕು ಘಟಕ ಉಡುಪಿ ಜಿಲ್ಲೆ ಆಯೋಜಿಸಿದ್ದ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ 2019 ಇದರಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನಡಗಲಿ, ರಾಜ್ಯ ಬರಹಗಾರರ ಸಂಘ ಜಿಲ್ಲಾ ಘಟಕ ಉಡುಪಿ ಇದರ ಉಪಾಧ್ಯಕ್ಷೆ ಹಾಗೂ ಸಿರಿಗನ್ನಡ ವೇದಿಕೆ ಉಡುಪಿ ಇದರ ಕಾರ್ಯದರ್ಶಿಯೂ ಆಗಿದ್ದಾರೆ. ಇವರ ಚೊಚ್ಚಲ ಕೃತಿ ಅಕಲ್ಪಿತ ಹಾತೆಯು ಪ್ರಕಟಗೊಂಡಿದೆ. ಇವರಿಗೆ ಸಾಹಿತ್ಯದ ಮೂಲಕ ಉತ್ತಮ ಪ್ರಶಂಸೆಗಳು, ಪ್ರಮಾಣ ಪತ್ರಗಳು ಹಾಗೂ ಹಲವಾರು ಬಹುಮಾನಗಳು, ಸನ್ಮಾನಗಳು ಲಭಿಸಿರುತ್ತವೆ. ಮುಂದಿನ ಕವಯತ್ರಿ ಪ್ರಜ್ವಲ ಶೆಣೈ.
ಕವಯಿತ್ರಿ ಪ್ರಜ್ವಲಾ ಶೆಣೆಯವರು ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳದವರಾಗಿದ್ದು ವೃತ್ತಿಯಲ್ಲಿ ಶಿಕ್ಷಕಿ, ಪ್ರವೃತ್ತಿಯಲ್ಲಿ ಸಾಹಿತಿ ಹಾಗೂ ಹವ್ಯಾಸಿ ಬರಹಗಾರ್ತಿಯಾಗಿದ್ದಾರೆ. ಇವರ ಅನೇಕ ಕತೆ, ಕವನ, ಲೇಖನಗಳು ನಾಡಿನ ಪ್ರತಿಷ್ಠಿತ ದಿನಪತ್ರಿಕೆ, ಮಾಸಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದೆ. ವಿನಯವಾಣಿ ಪತ್ರಿಕೆಯ ಅಂಕಣಗಾರ್ತಿಯಾಗಿದ್ದು 36ಕ್ಕೂ ಹೆಚ್ಚು ಕಿರುಲೇಖನಗಳು ಪ್ರಕಟಗೊಂಡಿವೆ, ಬರಹಗಳು ಪ್ರಕಟಗೊಂಡಿವೆ. ಲಯನ್ಸ್ ಕ್ಲಬ್ ಕುಂಜಿಬೆಟ್ಟು ಉಡುಪಿ ಇವರು ಆಯೋಜಿಸಿರುವ ಮಕ್ಕಳ ಕಥಾ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಸ್ಪಂದನ ವಾಹಿನಿಯಲ್ಲೂ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ರೇಡಿಯೋ ಮಣಿಪಾಲ್ನಲ್ಲಿ ಕಥಾವಾಚನ ಮಾಡಿದ ಹೆಗ್ಗಳಿಕೆಯೂ ಇದೆ. ವಿವಿಧ ಸಾಹಿತ್ಯ ಬಳಗಗಳಲ್ಲಿ ಇವರು ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದು ಪ್ರಥಮ, ದ್ವಿತೀಯ, ಅತ್ಯುತ್ತಮ ಪ್ರತಿಭೆ ಇತ್ಯಾದಿ ಪುರಸ್ಕಾರಗಳನ್ನು ಪಡೆದಿರುತ್ತಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಮೊದಲು ಅಂದರೆ ಕವಿಗೋಷ್ಠಿಯಲ್ಲಿ ಆರಂಭವಾಗುವ ಮೊದಲು ಎಲ್ಲರೂ ಸಹ ಉತ್ಸಾಹದಿಂದ ಭಾಗವಹಿಸ್ತಿದ್ದಾರೆ ನಮ್ಮ ಕವಿಗಳು ಕವನ ವಾಚಿಸಲು. ಪ್ರಾರಂಭದಲ್ಲಿ ಒಂದು ಆಶಯ ನುಡಿಯನ್ನು ನಿಮ್ಮಿಂದ ಬಯಸ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಸ್ಪಂದನ ಟಿವಿಯವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಾಕೆಂದರೆ ಇಲ್ಲಿ ಈ ಟಿವಿ ಇದು ಹಲವಾರು ಪ್ರತಿಭೆಗಳನ್ನು ಅರಳಲು, ವಿಕಾಸ ಮಾಡಲು ಇರುವಂಥ ಒಂದು ವೇದಿಕೆ. ಇಂಥ ಕಾರ್ಯಕ್ರಮಗಳನ್ನು ತುಂಬ ನಾನು ನೋಡಿದ್ದೇನೆ. ಇದು ಪ್ರಥಮ ಬಾರಿಗೆ ಕನ್ನಡ ರಾಜ್ಯೋತ್ಸವದ ಕಾವ್ಯಗೋಷ್ಠಿಯನ್ನು ಇವರು ಆಯೋಜಿಸಿದ್ದಾರೆ. ಸ್ಪಂದನ ಟಿವಿಯ ಎಲ್ಲ ಬಳಗದವರಿಗೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಯನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಮೊದಲು ಇಲ್ಲಿ ಬಂದಿರುವ ಈ ಕಾವ್ಯಗೋಷ್ಠಿಯಲ್ಲಿ ಭಾಗವಹಿಸುವ ಎಲ್ಲ ಮಹಿಳಾ ಮಣಿಗಳನ್ನು ನಾನು ಸ್ವಲ್ಪ ಹೊತ್ತಿಗೆ ಮಾತಾಡಿಸಿದಾಗ ಎಲ್ಲರೂ ಕೂಡ ಕಾವ್ಯಾಸಕ್ತರು, ಸಾಹಿತ್ಯ ಪ್ರಿಯರು ಹಾಗೂ ಕನ್ನಡದಲ್ಲಿ ಆಸಕ್ತಿಯಿಂದ ಕವನಗಳನ್ನು, ಕಥೆಗಳನ್ನು ಬರೆದಂತಹ ಪ್ರತಿಭಾವಂತರು. ಈ ಕವಿ ಬಾಣಸಿಗರು ತಮ್ಮ ಪಾಕಶಾಲೆಯಿಂದ ನಮಗೆ ಎಂತಹ ರಸದ ಔತಣವನ್ನು, ಸಾಹಿತ್ಯದ ಔತಣವನ್ನು ಉಣಬಡಿಸುತ್ತಾರೋ ನಾನು ಕೂಡ ಬಹಳ ಉತ್ಸುಕತೆಯಿಂದ ಕಾಯುತ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ ಎಂದು ನಾನು ಹೃದಯಪೂರ್ವಕವಾಗಿ ಆಶಯಿಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಕವನ ವಾಚನ ಶುರು ಮಾಡುವ ಅಲ್ಲ? ಮೊದಲಿಗೆ ತಿಲಕ್ ನಾಗರಾಜ್ ಅವರಿಂದ. ನಮಸ್ಕಾರ. ನನ್ನ ಮೊದಲನೆಯ ಕವನ ಬಾಲ್ಯ. ಅರೆ ಎಷ್ಟು ಚೆನ್ನಾಗಿತ್ತಲ್ಲ, ಅರೆ ಎಷ್ಟು ಚೆನ್ನಾಗಿತ್ತಲ್ಲ, ಅಲ್ಲಿ ಯಾವ ನೋವಿನ ಹಂಗಿರಲಿಲ್ಲ, ಚಿಂತೆಗಳ ಬರೆ ಇರಲಿಲ್ಲ. ಅಲ್ಲಿ ಯಾವ ನೋವಿನ ಹಂಗಿರಲಿಲ್ಲ, ಚಿಂತೆಗಳ ಬರೆ ಇರಲಿಲ್ಲ. ಮುದವಿಯುತ್ತಿದ್ದವಲ್ಲ ಕಾಡು ಮೇಡುಗಳ ಅಲೆದಾಟ, ಮುದವಿಯುತ್ತಿದ್ದವಲ್ಲ ಕಾಡು ಮೇಡುಗಳ ಅಲೆದಾಟ, ಗದ್ದೆ ಬಯಲುಗಳ ಓಡಾಟ, ಗದ್ದೆ ಬಯಲುಗಳ ಓಡಾಟ. ಲಗೋರಿ ಕಣ್ಣ ಮುಚ್ಚಾಲೆ ಚಿನ್ನಿ ದಾಂಡು ಉಯ್ಯಾಲೆ, ಲಗೋರಿ ಕಣ್ಣ ಮುಚ್ಚಾಲೆ ಚಿನ್ನಿ ದಾಂಡು ಉಯ್ಯಾಲೆ. ಕ್ರಿಕೆಟು ಕುಂಟೆಬಿಲ್ಲೆ ಆಟಗಳಾಡಿ, ಕ್ರಿಕೆಟು ಕುಂಟೆಬಿಲ್ಲೆ ಆಟಗಳಾಡಿ. ರಾತ್ರಿಯಲ್ಲಿ ಕಾಲಿಗೆ ಚುಚ್ಚಿದ ಮುಳ್ಳುಗಳ ನೋವಿನ ಜೊತೆ, ರಾತ್ರಿಯಲ್ಲಿ ಕಾಲಿಗೆ ಚುಚ್ಚಿದ ಮುಳ್ಳುಗಳ ನೋವಿನ ಜೊತೆ ಹಿರಿಯರ ಬೈಗುಳದ ಜೋಗುಳ, ಹಿರಿಯರ ಬೈಗುಳದ ಜೋಗುಳ. ಒಂದಷ್ಟು ಹಾಯಾದ ನಿದ್ದೆ, ಒಂದಷ್ಟು ಹಾಯಾದ ನಿದ್ದೆ. ಮರವೇರಿ ಕೊಯ್ದ ಮಾವಿನ ಕಾಯಿಗಳ ಬಚ್ಚಿಟ್ಟು ಹಣ್ಣಾಗಿಸಿ ತಿಂದ ಸ್ವಾದ, ಮರವೇರಿ ಕೊಯ್ದ ಮಾವಿನ ಕಾಯಿಗಳ ಬಚ್ಚಿಟ್ಟು ಹಣ್ಣಾಗಿಸಿ ತಿಂದ ಸ್ವಾದ. ನಾಲಗೆಯಲ್ಲಿ ಸದಾ ಅಮರ, ನಾಲಗೆಯಲ್ಲಿ ಸದಾ ಅಮರ. ಹಚ್ಚಿಟ್ಟ ಚಿಮಣಿ ದೀಪದ ಆಚೆಗೆ, ಹಚ್ಚಿಟ್ಟ ಚಿಮಣಿ ದೀಪದ ಆಚೆಗೆ ಬೀಡಿ ಎಲೆಗಳ ಸುರುಳಿ ಸುತ್ತುತ್ತಿದ್ದ ಅಮ್ಮನ ಬೆರಳುಗಳು, ಬೀಡಿ ಎಲೆಗಳ ಸುರುಳಿ ಸುತ್ತುತ್ತಿದ್ದ ಅಮ್ಮನ ಬೆರಳುಗಳು. ಈಚೆಗೆ ಪುಸ್ತಕಗಳ ಮೇಲೆ ಕಣ್ಣಾಡಿಸುತ್ತಿದ್ದ ನಾವುಗಳು, ಈಚೆಗೆ ಪುಸ್ತಕಗಳ ಮೇಲೆ ಕಣ್ಣಾಡಿಸುತ್ತಿದ್ದ ನಾವುಗಳು. ಒಮ್ಮೊಮ್ಮೆ ಬೇಸರೆನಿಸಿದಾಗ ಪಠ್ಯ ಪುಸ್ತಕಗಳ ನಡುವೆ ಇರಿಸಿ ಓದುತ್ತಿದ್ದ ಕತೆ ಪುಸ್ತಕಗಳ ಮುಖಾಂತರ, ಒಮ್ಮೊಮ್ಮೆ ಬೇಸರೆನಿಸಿದಾಗ ಪಠ್ಯ ಪುಸ್ತಕಗಳ ನಡುವೆ ಇರಿಸಿ ಓದುತ್ತಿದ್ದ ಕತೆ ಪುಸ್ತಕಗಳ ಮುಖಾಂತರ. ಕಲ್ಪನಾಲೋಕದಲ್ಲಿ ಒಂದು ಸಣ್ಣ ವಿಹಾರ, ಕಲ್ಪನಾಲೋಕದಲ್ಲಿ ಒಂದು ಸಣ್ಣ ವಿಹಾರ. ಮರೆಯಲಾಗದ್ದು ಮರಳಿ ಬಾರದ್ದು, ಎಷ್ಟು ಚೆನ್ನಾಗಿತ್ತಲ್ಲ ಬಾಲ್ಯ. ಮರೆಯಲಾಗದ್ದು ಮರಳಿ ಬಾರದ್ದು, ಎಷ್ಟು ಚೆನ್ನಾಗಿತ್ತಲ್ಲ ಬಾಲ್ಯ. ನನ್ನ ಎರಡನೇ ಕವನದ ಶೀರ್ಷಿಕೆ ಕನ್ನಡ. ಮೋಡದೊಳಗೆ ಕೂಡಿಟ್ಟ ಮಳೆ ಹನಿಯಂತೆ, ಮೋಡದೊಳಗೆ ಕೂಡಿಟ್ಟ ಮಳೆ ಹನಿಯಂತೆ ಮನದೊಳಗಿಳಿದು
ಅಕ್ಷರಗಳ ನಾಟಿ ಮಾಡಿ ಮನದೊಳಗಿಳಿದು ಅಕ್ಷರಗಳ ನಾಟಿ ಮಾಡಿ ಪಚ್ಚೆ ಪೈರಿನ ನಡುವೆ ತಂಗಾಳಿಯಾಗಿ ತೂರಿ ಬಂದು ಮೈಮನವ ತಣಿಸುತ್ತಿರುವೆ. ಪಚ್ಚೆ ಪೈರಿನ ನಡುವೆ ತಂಗಾಳಿಯಾಗಿ ತೂರಿ ಬಂದು ಮೈಮನವ ತಣಿಸುತ್ತಿರುವೆ. ನನ್ನ ಜಿಹ್ವೆಯೊಳಗೆ ನಿಂತು ಮಾತನ್ನೆಲ್ಲ ಅಮೃತಗೊಳಿಸಿರುವೆ. ನನ್ನ ಬೆರಳುಗಳ ಸಂಧಿಯಲ್ಲಿ ತೂರಿನಿಂದ ಲೇಖನಿಯ ಪಾವನಗೊಳಿಸಿರುವೆ. ಪಂಪ ರನ್ನ ಪೊನ್ನ ಜನ್ನರನ್ನು ಓದಿಸುತ್ತಿರುವೆ. ಕುವೆಂಪು ಬೇಂದ್ರೆ ಅಡಿಗರನ್ನು ಹಾಡಿಸುತ್ತಿರುವೆ. ಆಗಸತಿ ಹೊಳೆವ ಚಂದಮಾಮನ ಬಣ್ಣಿಸಲು ಪದಗಳಾಗಿರುವೆ. ಮಾತೆಂಬ ಪ್ರಾಣವಾಯುವ ನರನಾಡಿಗಳಲ್ಲಿ ಹರಿಸಿ ಹೆಸರ ಹಸಿರಾಗಿಸುವ ಜೀವಜಲವಾಗಿರುವೆ. ಧನ್ಯವಾದಗಳು. ಧನ್ಯವಾದಗಳು ತಿಲಕ ಮೇಡಮ್. ನಮ್ಮ ಅಧ್ಯಕ್ಷರು ಏನು ಹೇಳ್ತಾರೆ ನೋಡುವ ನಿಮ್ಮ ಕವಿತೆಯ ಬಗ್ಗೆ. ಮೊದಲು ನಾನು ಶ್ರೀಮತಿ ತಿಲಕ್ ನಾಗರಾಜ್ರವರನ್ನು ಅಭಿನಂದಿಸುತ್ತೇನೆ. ನಿಮ್ಮ ಬಾಲ್ಯದ ಕವನ ಅತ್ಯಂತ ಸೊಗಸಾಗಿತ್ತು. ನಮ್ಮನ್ನು ಮತ್ತೊಮ್ಮೆ ಬಾಲ್ಯಕ್ಕೆ ಕೊಂಡೊಯ್ಯುತ್ತದು. ಅದು ಕಲ್ಪನಾ ಲೋಕದಲ್ಲಿ ಒಂದು ಸಣ್ಣ ವಿಹಾರ, ನನ್ನ ಮನ ಮುಟ್ಟುವಂತಹ ಒಂದು ಸಾಲುಗಳು. ಅದು ನಿಜವಾಗಿ ಅದು ನಮಗೆ ಬಾಲ್ಯಕ್ಕೆ ಮತ್ತೆ ಮರಳಿ ಹೋಗ್ಲಿಕ್ಕೆ ಆಗುವುದಿಲ್ಲ. ಕಲ್ಪನಾ ಲೋಕದಲ್ಲಿ ನಾವು ವಿಹರಿಸಿದ ಅದನ್ನು ನಮಗೆ ನೀವು ನೆನಪು ಮಾಡಿಕೊಟ್ಟಿದ್ದೀರಾ. ಎರಡನೇದಾಗಿ ಕನ್ನಡ, ನಿಮ್ಮ ಕವನ ಮತ್ತೊಮ್ಮೆ ನಮಗೆ ಪಂಪ, ರನ್ನ, ಪೊನ್ನ, ಜನ್ನ, ಕುವೆಂಪು, ಬೇಂದ್ರೆಯವರನ್ನು ನೀವು ನೆನಪಿಸಿದ್ದೀರಿ. ಅತ್ಯಂತ ಸೊಗಸಾಗಿ ಕನ್ನಡ ನುಡಿಯ ವರ್ಣನೆಯನ್ನು ಮಾಡಿದ್ದೀರಿ. ಮೇಡಮ್, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಮುಂದಿನ ಕವಯತ್ರಿ ಲಲಿತಾ ಪ್ರದೀಪ್ ಭಟ್ ಮೇಡಮ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೆಯ ಕವನದ ಶೀರ್ಷಿಕೆ ಬದುಕೆಂದರೇನು. ಬದುಕೆಂದರೇನು ಕೇಳುವುದಾದರೂ ಯಾರನ್ನು, ಬದುಕೆಂದರೇನು ಕೇಳುವುದಾದರೂ ಯಾರನ್ನು, ಅತ್ತ ಇತ್ತ ಸುತ್ತ ಮುತ್ತ ಬದುಕುವವರನ್ನೇ. ಬದುಕು ಎನ್ನುವುದರೊಳಗೆ ಉತ್ತರಿಸುವುದಿರಲಿ, ಪ್ರಶ್ನೆಗೇ ಕಿವಿಗೊಡದೆ ಬಡಬಡನೆ ಕಾಲಿಗೆ ಬುದ್ಧಿ ಹೇಳುವ ಬುದ್ಧಿವಂತರ ಬಳಿ ಕೇಳುವುದು ಒಂದೇ, ಅಂಗೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದೂ ಒಂದೇ. ಬದುಕೆಂದರೇನು ಕೇಳಿದೆ ಹೆತ್ತವರನ್ನು, ಬಂದ ಉತ್ತರವಾದರೂ ಬೆಚ್ಚಿ ಬೀಳಿಸುವಂಥದ್ದು. ಓದು, ಬರೆ, ಗಳಿಸು, ಉಳಿಸು, ಕಸ ಮುಸುರೆ, ಉಡುಗೆ ತೊಡುಗೆ, ಮದುವೆ, ಮಕ್ಕಳು, ಬಂಧು ಬಳಗ, ಹಣ, ಅಂತಸ್ತು, ಅಧಿಕಾರ, ಸಂಪತ್ತು, ಓ ಬದುಕಿನ ಬಿಸಿ ಇಷ್ಟಿದೆ ಎಂದು ಬೆಚ್ಚುವಾಗೊಂದು ಬುದ್ಧಿಮಾತು. ಜಾಗ್ರತೆ ಮಗು, ಬದುಕ ಬಿಸಿಲಲ್ಲಿ ನಿನ್ನ ತಲೆಗೆ ನಿನ್ನದೇ ಕೈ. ಜಾಗ್ರತೆ ಮಗು, ಬದುಕ ಬಿಸಿಲಲ್ಲಿ ನಿನ್ನ ತಲೆಗೆ ನಿನ್ನದೇ ಕೈ. ಬದುಕೆಂದರೇನು ಕೇಳಿದೆ ಗುರು ಹಿರಿಯರನ್ನು, ವಾವ್ ಉತ್ತರ ಮೆಚ್ಚುವಂಥದ್ದು. ನೀನು ಬದುಕಿ ಇತರರ ಬದುಕಲು ಬಿಡುವುದೇ ಬದುಕು, ನೀನು ಬದುಕಿ ಇತರರ ಬದುಕಲು ಬಿಡುವುದೇ ಬದುಕು. ನಿಜ ಮಾರ್ಗದರ್ಶಕರ ಮಾತುಗಳಿವು. ನುಡಿದಂತೆ ನಡೆದಾರೋ ನಡೆದಂತೆ ನುಡಿವರೋ, ನನ್ನ ನಿರೀಕ್ಷೆ ಹುಸಿಯಾದರೂ ನಡೆಯುವ ದಾರಿ ತೋರಿದರಲ್ಲ ಎನ್ನುವ ನೆಮ್ಮದಿ. ಇದೇ ಬದುಕಿನ ಮುನ್ನುಡಿ. ಬದುಕೆಂದರೇನು ತಣಿಯದ ಕಾತರಕ್ಕೆ ಮಿತ್ರರಿಗೆ ಮೊರೆ. ಏಕಿಷ್ಟು ಗಂಭೀರ ಚಿಂತನೆ, ಬದುಕಿರುವುದೇ ಬದುಕುವುದಕ್ಕೆ, ಬದುಕಿರುವುದೇ ಬದುಕುವುದಕ್ಕೆ, ಚಿಂತಿಸಲಲ್ಲ. ಬಿಟ್ಟು ಬಿಡು ಬದುಕಿನ ಅರ್ಥ ಹುಡುಕುವ ಬವಣೆಯನ್ನು. ಬದುಕು ಬಂದಂತೆ ಬದುಕಲು ಕಲಿ, ಬದುಕು ಬಂದಂತೆ ಬದುಕಲು ಕಲಿ. ಹಿತವರ ಹಿತನುಡಿಗಳ ಮೀರಿ ಹೆಚ್ಚಿದ ಕುತೂಹಲಕ್ಕೆಲ್ಲಿದೆ ಮದ್ದು. ಬದುಕೆಂದರೇನು ಬಂಧು ಬಳಗದ ಮುಂದೊಂದು ಮನದಾಳದ ಪ್ರಶ್ನೆ, ಬಂದ ಉತ್ತರವದೆಷ್ಟು ಬಂಧುರ. ಬಂಧುಗಳೊಂದಿಗೆ ಸುಮಧುರ ಬಂಧವನ್ನಿಟ್ಟುಕೊಳ್ಳುವುದೇ ಬದುಕು, ಬಂಧುಗಳೊಂದಿಗೆ ಸುಮಧುರ ಬಂಧವನ್ನಿಟ್ಟುಕೊಳ್ಳುವುದೇ ಬದುಕು. ಅಬ್ಬಾ ಇದು ಸಾಧ್ಯವೇ? ದುಡ್ಡೇ ದೊಡ್ಡಪ್ಪನಾಗುವ ಕಾಲವಿದು.
ದುಡ್ಡೇ ದೊಡ್ಡಪ್ಪನಾಗುವ ಕಾಲವಿದು. ರಕ್ತ ಸಂಬಂಧಕ್ಕಿಂತ ಕುರುಡು ಕಾಂಚಾಣದ ಕೈ ಮೇಲಾಗುವ ಬದುಕಲ್ಲಿ ಬಂಧಕ್ಕೆಲ್ಲಿಯ ಬೆಲೆಯೆಂದು ಕೇಳದೆ ಸುಮ್ಮನಿರುವುದೇ ಲೇಸು. ಬದುಕೆಂದರೇನು? ಉತ್ತರ ಸಿಗದಾಗ ಕೆರಳುವ ಕುತೂಹಲ. ಕೇಳಿದೆ ಕೈ ಹಿಡಿದವರನ್ನು, ಕೇಳಿದೆ ಕೈ ಹಿಡಿದವರನ್ನು. ಹಿಡಿದ ಕೈ ಬಿಡದಿರುವುದೇ ಬದುಕು, ಹಿಡಿದ ಕೈ ಬಿಡದಿರುವುದೇ ಬದುಕು. ಅರೆ ಹೌದಲ್ಲ ಎನ್ನಿಸಿದ್ದಂತೂ ಸುಳ್ಳಲ್ಲ. ಕೈ ಹಿಡಿದು ಮುನ್ನಡೆವಾಗ ಬದುಕ ಹಾದಿಯಲ್ಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಕಷ್ಟಗಳಂತೂ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಬದುಕೆಂದರೇನು? ಕೇಳಿದೆ ಕೊನೆಗೆ ಒಡ ಹುಟ್ಟಿದವರನ್ನು. ಬಿಟ್ಟುಕೊಡುವುದೇ ಬದುಕು, ಬಿಟ್ಟುಕೊಡುವುದೇ ಬದುಕು, ಅಕ್ಷರಶಃ ಸತ್ಯ. ತಾಯ ಗರ್ಭ, ಎದೆ ಹಾಲು, ಮಮತೆಯ ಮಡಿಲು, ತಿಂಡಿ ತಿನಿಸು, ಆಸ್ತಿ ಪಾಸ್ತಿ, ಬಿಟ್ಟುಕೊಡುವುದೇ ಬದುಕಾಗುವ ನಿಷ್ಠುರ ಸತ್ಯ ಎದುರಾಗುವ ಗಳಿಗೆ. ಬಿಟ್ಟುಕೊಡುವುದೇ ಬದುಕಾಗುವ ನಿಷ್ಠುರ ಸತ್ಯ ಎದುರಾಗುವ ಗಳಿಗೆ. ಬದುಕಿನ ಅರ್ಥ ತಿಳಿಸಿಯೇ ಬಿಟ್ಟಿತಲ್ಲ. ಬದುಕೆಂದರೇನು? ಕೇಳಿದೆ ಕರುಳ ಕುಡಿಗಳನ್ನು. ಬದುಕೆಂದರೇನು? ಕೇಳಿದೆ ಕರುಳ ಕುಡಿಗಳನ್ನು. ಕೊನೆಯ ಪ್ರಯತ್ನವೆಂದು ನಕ್ಕು ಬಿಟ್ಟರು. ಇದೂ ಒಂದು ಪ್ರಶ್ನೆಯೇ? ಇದೆಂಥ ಮಕ್ಕಳಾಟವಮ್ಮ. ಬದುಕೆಂದರೆ ಬದುಕು ಅಷ್ಟೇ, ಬದುಕೆಂದರೆ ಬದುಕು. ಅದಕ್ಕೇಕೆ ಇಷ್ಟು ಕುತೂಹಲ? ನಿನ್ನ ನಿನ್ನೆಗಳು ನಮ್ಮ ನಾಳೆಗಳು, ನಡುವೆ ನಮ್ಮ ಈ ನಂಟು ಎಂದೆಂದಿಗೂ ಬಿಚ್ಚದ ಗಂಟು. ನಿನ್ನ ನಿನ್ನೆಗಳು ನಮ್ಮ ನಾಳೆಗಳು, ನಡುವೆ ನಮ್ಮ ಈ ನಂಟು ಎಂದೆಂದಿಗೂ ಬಿಚ್ಚದ ಗಂಟು. ಇದೇ ಬದುಕು, ಎಷ್ಟೊಂದು ಸರಳ ಸುಂದರ. ಛೇ, ಬದುಕಿಡಿ ಬದುಕೆಂದರೇನು ಪ್ರಶ್ನಿಸುವ ಬದಲು ಬದುಕಿದರೆ ಸಾಕಿತ್ತು, ಬದುಕಿದರೆ ಸಾಕಿತ್ತು, ಬದುಕು ಬಂಗಾರವಾಗುತ್ತಿತ್ತು. ಬದುಕೆಂದರೇನು? ಕೇಳಿದವರೆಲ್ಲ ಅವರವರ ಮೂಗಿನ ನೇರಕ್ಕೆ ಅರ್ಥೈಸಿಕೊಂಡು ಉತ್ತರಿಸಿದರು. ನನಗರ್ಥವಾಗಲೇ ಇಲ್ಲವಲ್ಲ. ನಿಮಗರ್ಥವಾಯಿತೆ? ದಯವಿಟ್ಟು ಉತ್ತರಿಸಿ, ಬದುಕೆಂದರೇನು? ನನ್ನ ಎರಡನೆಯ ಕವನ ಕಾಲಾಯ ತಸ್ಮೈ ನಮಃ. ಕಾಲ ಕಾಯುವುದಿಲ್ಲ, ಕಾಲ ಕಾಯುವುದಿಲ್ಲ, ನನಗೂ ನಿಮಗೂ ಯಾರಿಗೂ ಎಂದಿಗೂ ಎಂದೆಂದಿಗೂ. ನನಗೂ ನಿಮಗೂ ಯಾರಿಗೂ ಎಂದಿಗೂ ಎಂದೆಂದಿಗೂ. ಕಾಲಕ್ಕೆ ಕಾತರವಿಲ್ಲ, ಕಾಲಕ್ಕೆ ಕಾತರವಿಲ್ಲ, ಕಳವಳವಂತೂ ಇಲ್ಲವೇ ಇಲ್ಲ. ತನಗಾಗಿ ಕಾಯುವವರಿಹರೆಂಬ ಪರಿವೆಯೂ ಇಲ್ಲ, ತನಗಾಗಿ ಕಾಯುವವರಿಹರೆಂಬ ಪರಿವೆಯೂ ಇಲ್ಲ. ಕಾಲ ಕಲಿತಿರುವುದೊಂದೇ, ಕಾಲ ಕಲಿತಿರುವುದೊಂದೇ, ಉರುಳುವುದು ಉರುಳುತ್ತಲೇ ಇರುವುದು, ಉರುಳುವುದು ಉರುಳುತ್ತಲೇ ಇರುವುದು. ಉರುಳುವ ಕಾಲದೊಂದಿಗೆ, ಉರುಳುವ ಕಾಲದೊಂದಿಗೆ ನಾವು ಉರುಳಬೇಕು, ಅರಳಬೇಕು, ಇಲ್ಲವೇ ತೆರಳಬೇಕು. ಧನ್ಯವಾದ. ಅಧ್ಯಕ್ಷರು ಏನು ಹೇಳ್ತಾರೆ ನೋಡುವ. ಶ್ರೀಮತಿ ಲಲಿತಾ ಪ್ರದೀಪ್ ಭಟ್ ಬಹಳ ಸೊಗಸಾಗಿ 2 ಕವನಗಳನ್ನು ವಾಚಿಸಿದಿರಿ. ಅದರಲ್ಲಿ ನಿಮ್ಮ ಬದುಕೆಂದರೇನು ಇದೊಂದು ತಾತ್ವಿಕವಾದ ಕವನ. ಎಲ್ಲರೂ ಅವರವರ ಬದುಕಿನ ಸತ್ಯಗಳನ್ನು ಅನುಭವಗಳನ್ನು ಹೇಳಿದ ಮೇಲೂ ನಮ್ಮದೇ ಅಂತ ಒಂದು ಬದುಕನ್ನು ನೀವು ನಮ್ಮೆದುರು ತೆರೆದಿಟ್ಟಿದ್ದೀರಿ. ಅದರಲ್ಲಿ ನನಗೆ ಮನತಟ್ಟುವ ನಿಮ್ಮ ಸಾಲುಗಳು ಅಂದರೆ, ಇದು ಎಲ್ಲರ ಬದುಕಿನ ಅನುಭವ, ಆದರೆ ಜಾಗ್ರತೆ ಮಗು, ಬದುಕ ಬಿಸಿಲಲ್ಲಿ ನಿನ್ನದೇ ಕೈ. ಹೌದು, ಬದುಕು ಅವರವರ ಬದುಕನ್ನು ನೋಡಿ ನಾವು ಬದುಕುವುದಲ್ಲ, ನಮ್ಮ ಸ್ವಂತ ಸಾಧನೆ ಮೇಲೆ, ಪ್ರೇರಣೆ ಮೇಲೆ, ನಮ್ಮ ಸ್ವಂತ ವ್ಯಕ್ತಿತ್ವದ ಮೇಲೆ ನಾವು ಬದುಕನ್ನು ಕಟ್ಟಬೇಕು ಅನ್ನುವಂಥ ಒಂದು ಅಮೋಘ ಸತ್ಯವನ್ನು ನೀವು ತೆರೆದಿಟ್ಟಿದ್ದೀರಿ. ನನ್ನ ಮನ ತಟ್ಟಿದ ಕವನ. ಎರಡನೇದಾಗಿ ಕಾಲಾಯ ತಸ್ಮೈ ನಮಃ. ಹೌದು, ಕಾಲದ ನಿಷ್ಠುರ ಸತ್ಯವನ್ನು ಕೂಡ ಸಾರುವ ಕವನ. ಅಭಿನಂದನೆಗಳು. ಕವಿಗೋಷ್ಠಿ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ಕವಿಗೋಷ್ಠಿಗೆ ಮತ್ತೆ ಸ್ವಾಗತ. ನಮ್ಮ ಮುಂದಿನ ಕವಯಿತ್ರಿ ದೀಪಿಕಾ ಉಡುಪಿಯವರು. ಎಲ್ಲರಿಗೂ ನಮಸ್ಕಾರ. ನನ್ನ ಕವನದ ಶೀರ್ಷಿಕೆ
ನನ್ನಂತೆ ನೀನು ನನ್ನಂತೆ ನೀನೂ ಇರುವೆ, ನನ್ನಂತೆ ನಟಿಸುವೆ. ನನ್ನಂತೆ ನೀನೂ ಇರುವೆ, ನನ್ನಂತೆ ನಟಿಸುವೆ. ನನ್ನದೇ ಬಿಂಬವಾಗಿರುವೆ, ಕನ್ನಡಿ ನೀ ನನ್ನ ಗೆಳತಿ. ನಾ ನಗಲು ನೀ ನಗುವೆ, ನನ್ನ ರೂಪವನ್ನೇ ಹೋಲುವೆ. ನಾ ನಗಲು ನೀ ನಗುವೆ, ನನ್ನ ರೂಪವನ್ನೇ ಹೋಲುವೆ. ದೃಷ್ಟಿಯ ಮಿಟುಕದೆ ನಿಲ್ಲುವೆ, ಕನ್ನಡಿ ನೀ ನನ್ನ ಗೆಳತಿ. ಸೌಂದರ್ಯಕ್ಕೆ ಜೊತೆಯಾಗಿ ನೈಜತೆಯನ್ನೇ ತೋರುವೆ. ಸ್ತ್ರೀ ಪುರುಷ ಭೇದವಿಲ್ಲದ ಕನ್ನಡಿ ನೀ ನನ್ನ ಗೆಳತಿ. ರೂಪ ಕುರೂಪವೆಂಬ ಅಸಮತಿಯೂ ನಿನ್ನಲ್ಲಿಲ್ಲ, ರೂಪ ಕುರೂಪವೆಂಬ ಅಸಮತಿಯೂ ನಿನ್ನಲ್ಲಿಲ್ಲ. ಸುಂದರ ಮನಸ್ಸಿನವಳೆ ನೀ ನನ್ನ ಗೆಳತಿ, ನೀ ನನ್ನ ಗೆಳತಿ. ನನ್ನ ಇನ್ನೊಂದು ಕವನದ ಶೀರ್ಷಿಕೆ ಅವಳೇ ಆ ಹೆಣ್ಣು. ಬಾನೆತ್ತರಕ್ಕೆ ತನ್ನ ಕಂಪ ಸೂಸುವ ಸುಮವಾಗಿ, ಪ್ರೀತಿ ಸ್ನೇಹದ ಹಸ್ತವ ಚಾಚಿ ಮೆರೆದ ದೇವತೆ. ಬಾನೆತ್ತರಕ್ಕೆ ತನ್ನ ಕಂಪ ಸೂಸುವ ಸುಮವಾಗಿ, ಪ್ರೀತಿ ಸ್ನೇಹದ ಹಸ್ತವ ಚಾಚಿ ಮೆರೆದ ದೇವತೆ, ಅವಳೇ ಆ ಹೆಣ್ಣು. ಹಾಡಿದರೆ ಕೋಗಿಲೆಯ ಇಂಪು, ಅವಳ ನಾಟ್ಯವೇ ಕಣ್ಣಿಗೆ ತಂಪು. ಕವಿತೆಯಾಗಿ ಕಬ್ಬಿಗರ ಒಡಲಲ್ಲಿ ಸುಂದರ ಚಿತ್ರವ ಬಿತ್ತಿದಾಕೆ, ಅವಳೇ ಆ ಹೆಣ್ಣು. ಒಮ್ಮೆ ನಲುಗುವಳು, ಮತ್ತೊಮ್ಮೆ ನಗುವಳು, ಒಮ್ಮೆ ನಲುಗುವಳು, ಮತ್ತೊಮ್ಮೆ ನಗುವಳು. ಎದೆಯ ಒಡಲಲ್ಲಿ ಅವಿತಿರುವ ದುಃಖದ ಛಾಯೆಗಾಗಿ ಸೆಟೆದು ನಿಲ್ಲುವಳು ಸ್ಥೈರ್ಯವಂತಳಾಗಿ, ತನ್ನವರ ಹಿತಕ್ಕಾಗಿ. ಸೆಟೆದು ನಿಲ್ಲುವಳು ಸ್ಥೈರ್ಯವಂತಳಾಗಿ, ತನ್ನವರ ಹಿತಕ್ಕಾಗಿ, ಅವಳೇ ಆ ಹೆಣ್ಣು. ಹೆಣ್ಣೆಂದು ಜರಿದು ಪೌರುಷವ ಮೆರೆದ ಲೋಕದ ಪಾಪಿಗಳ ಎದೆಯ ಕಂಪಿಸಿದ ಧೀಮಂತೆಯವಳು. ಹೆಣ್ಣೆಂದು ಜರಿದು ಪೌರುಷವ ಮೆರೆದ ಲೋಕದ ಪಾಪಿಗಳ ಎದೆಯ ಕಂಪಿಸಿದ ಧೀಮಂತೆಯವಳು. ಆಕೆ ಅಬಲೆಯಲ್ಲ ಸಬಲೆ, ಆಕೆ ಅಬಲೆಯಲ್ಲ ಸಬಲೆ. ಸಮಾಜದ ಕ್ರಾಂತಿಗೆ ನಾಂದಿಯಾದವಳು, ಸಮಾಜದ ಕ್ರಾಂತಿಗೆ ನಾಂದಿಯಾದವಳು, ಅವಳೇ ಆ ಹೆಣ್ಣು, ಅವಳೇ ಆ ಹೆಣ್ಣು. ಧನ್ಯವಾದಗಳು. ದೀಪಿಕಾ ಮೇಡಮ್, ಉಡುಪಿ. ನಿಮ್ಮ ಕವನ ನನ್ನಂತೆಯೇ ನೀನು. ನಿಜವಾದ ಗೆಳೆಯರು ಕನ್ನಡಿ ಅಂತ ಇರ್ತಾರೆ. ನಮ್ಮ ಲೋಪದೋಷಗಳನ್ನಾಗಲಿ, ನಮ್ಮ ನಗುವನ್ನಾಗಲಿ, ಅಳುವನ್ನಾಗಲಿ ಯಥಾವತ್ತಾಗಿ ಸಾರುವುದೇ ಕನ್ನಡಿ. ಆ ಕನ್ನಡಿಯನ್ನು ನೀವು ಗೆಳೆಯರಿಗೆ ಹೋಲಿಸಿದ್ದೀರಿ, ಗೆಳೆಯರನ್ನು ಕನ್ನಡಿಗೆ ಹೋಲಿಸಿದ್ದೀರಿ. ಒಂದು ಸೊಗಸಾದ ಕವನ, ಬಹಳ ಖುಷಿಯಾಯಿತು ನನಗೆ. ಎರಡನೆಯ ನಿಮ್ಮ ಕವನ ಅವಳೇ ಆ ಹೆಣ್ಣು. ಹೆಣ್ಣಿನ ಬಾನೆತ್ತರದ ಪ್ರೀತಿ, ಅವಳ ಏನು ಹಲವು ಪಾತ್ರಗಳ ಸಮ್ಮಿಲನ ಹಾಕಿ ಮತ್ತು ಸ್ತ್ರೀಯ ಹಲವು ಮುಖಗಳನ್ನು ಬಿಂಬಿಸುವಂಥ ನಿಮ್ಮ ಕವನ ಬಹಳ ಚೆನ್ನಾಗಿ ಮೂಡಿಬಂದಿದೆ. ಧನ್ಯವಾದಗಳು ಮೇಡಮ್. ಮುಂದಿನ ಕವಯಿತ್ರಿ ಪ್ರಜ್ವಲ ಶೆಣೈ ಮೇಡಮ್. ಎಲ್ಲರಿಗೂ ನಮಸ್ಕಾರ. ನನ್ನ ಮೊದಲನೆಯ ಕವನದ ಶೀರ್ಷಿಕೆ ತಾಯ ಹಿರಿಮೆ. ಕನ್ನಡಮ್ಮನ ಪಾದ ಕಮಲಕ್ಕೆ ಎರಗಿ ಶಿರಬಾಗಿ ನಮಿಸುವೆನು ತಾಯ ಅಡಿಗೆ. ಕನ್ನಡಮ್ಮನ ಪಾದ ಕಮಲಕ್ಕೆ ಎರಗಿ ಶಿರಬಾಗಿ ನಮಿಸುವೆನು ತಾಯ ಅಡಿಗೆ. ನಾಡು ನುಡಿಯ ವೈಭವದ ಸಿರಿಗಾಗಿ ಕಿರೀಟವ ಅರ್ಪಿಸುವೆ ತಾಯ ಮುಡಿಗೆ. ನಾಡು ನುಡಿಯ ವೈಭವದ ಸಿರಿಗಾಗಿ ಕಿರೀಟವ ಅರ್ಪಿಸುವೆ ತಾಯ ಮುಡಿಗೆ. ಕಲೆ ಸಾಹಿತ್ಯ ನವಲಾಲಿತ್ಯಕ್ಕಾಗಿ ಕೃತಿಕಾವ್ಯ ಗ್ರಂಥಗಳು ನಿನ್ನ ಸೆರೆಗೆ. ಕಲೆ ಸಾಹಿತ್ಯ ನವಲಾಲಿತ್ಯಕ್ಕಾಗಿ ಕೃತಿಕಾವ್ಯ ಗ್ರಂಥಗಳು ನಿನ್ನ ಸೆರೆಗೆ. ಕವಿ ಸಾಹಿತಿ ವಚನಕಾರರಾಗಿ ಜನಿಸಿಹರು ಸಾಧಕರು ತಾಯ ಪಡೆಗೆ. ಕವಿ ಸಾಹಿತಿ ವಚನಕಾರರಾಗಿ ಜನಿಸಿಹರು ಸಾಧಕರು ತಾಯ ಪಡೆಗೆ. ಅರಿಶಿನ ಕುಂಕುಮ ಶೋಭಿತಳಾಗಿ ಕಾದಿಹಳು ತಾಯಿ ನಿತ್ಯ ಸೇವೆಗೆ. ಬಿರುದು ಬಹುಮಾನುಗಳ ಸರಮಾಲೆಯಾಗಿ ಗರ್ವದಿ ಬೀಗುತ್ತಿದೆ ಸಾಧನೆಗೆ. ಬಿರುದು ಬಹುಮಾನಗಳ ಸರಮಾಲೆಯಾಗಿ ಗರ್ವದಿ ಬೀಗುತ್ತಿದೆ ಸಾಧನೆಗೆ. ಸರ್ವ ಜನಾಂಗದ ಶಾಂತಿಗಾಗಿ ತಾಯ್ನುಡಿಯು ಸಿಲುಕಿಹುದು ಸುಳಿಯೊಳಗೆ. ಅನ್ಯ ಭಾಷಿಗರ ಓಲೈಕೆಗಾಗಿ
ಕನ್ನಡವ ಕೈಬಿಡೆವು ಪರರಿಗಾಗಿ. ಅನ್ಯ ಭಾಷಿಗರ ಓಲೈಕೆಗಾಗಿ ಕನ್ನಡವ ಕೈಬಿಡೆವು ಪರರಿಗಾಗಿ. ಕನ್ನಡ ತಾಯಿಯ ಹಿರಿಮೆಗಾಗಿ ಅನುದಿನವೂ ಶ್ರಮಿಸುವೆವು ಭಾವೈಕ್ಯತೆಗೆ. ಕನ್ನಡ ತಾಯಿಯ ಹಿರಿಮೆಗಾಗಿ ಅನುದಿನವೂ ಶ್ರಮಿಸುವೆವು ಭಾವೈಕ್ಯತೆಗೆ. ಹೊರಟಿಹರು ಕನ್ನಡಿಗರು ಒಂದಾಗಿ ಜಾತಿ ಮತ ಪಂಥದ ಏಕತೆಗೆ ಸರ್ವೈಕ್ಯತೆಗೆ. ಹೊರಟಿಹರು ಕನ್ನಡಿಗರು ಒಂದಾಗಿ ಜಾತಿ ಮತ ಪಂಥದ ಏಕತೆಗೆ ಸರ್ವೈಕ್ಯತೆಗೆ. ಏಕತೆಗೆ ಸರ್ವೈಕ್ಯತೆಗೆ. ನನ್ನ ಇನ್ನೊಂದು ಕವನದ ಶೀರ್ಷಿಕೆ ವರಕವಿ. ಅಂಬಿಕಾತನಯರ ಭಾವ ವೀಣೆಯ ಮೀಟಲು 4 ತಂತಿಯ ನಾದ ಹೊಮ್ಮಿ ಬಂತು. ಅಂಬಿಕಾತನಯರ ಭಾವ ವೀಣೆಯ ಮೀಟಲು 4 ತಂತಿಯ ನಾದ ಹೊಮ್ಮಿ ಬಂತು. ರಸ ಋಷಿಯ ತಪಸ್ಸಿಗೆ ಮೆರುಗು ತರಲು ಜ್ಞಾನಪೀಠದ ಭಾಗ್ಯ ಒಲಿದು ಬಂತು. ರಸ ಋಷಿಯ ತಪಸ್ಸಿಗೆ ಮೆರುಗು ತರಲು ಜ್ಞಾನಪೀಠದ ಭಾಗ್ಯ ಒಲಿದು ಬಂತು. ಅವಧೂತರ ಸಾಹಿತ್ಯ ಸೇವೆಯ ಸ್ಮರಿಸಲು ಸಖಿ ಗೀತ ಗರಿಗೆದರಿತು. ಅವಧೂತರ ಸಾಹಿತ್ಯ ಸೇವೆಯ ಸ್ಮರಿಸಲು ಸಖಿ ಗೀತ ಗರಿಗೆದರಿತು. ಅರಳು ಮರಳು ಮತ್ತೆ ಚಿಗುರಲು ಜೀವನ ಲಹರಿ ಉಯ್ಯಾಲೆ ತೂಗಿತು. ಅರಳು ಮರಳು ಮತ್ತೆ ಚಿಗುರಲು ಜೀವನ ಲಹರಿ ಉಯ್ಯಾಲೆ ತೂಗಿತು. ವರಕವಿಯ ಮುಗಿಲ ಮಲ್ಲಿಗೆ ಅರಳಲು ಚೈತ್ರಾಲಯದಿ ಮತ್ತೆ ಶ್ರಾವಣ ಬಂದಿತು. ವರಕವಿಯ ಮುಗಿಲ ಮಲ್ಲಿಗೆ ಅರಳಲು ಚೈತ್ರಾಲಯದಿ ಮತ್ತೆ ಶ್ರಾವಣ ಬಂದಿತು. ಸಾಹಿತ್ಯ ಪ್ರೇಮಿ ತುತ್ತೂರಿ ಊದಲು ನಿರಾಭರಣ ಸುಂದರಿಯ ಮೊಗನಕ್ಕಿತು. ಸಾಹಿತ್ಯ ಪ್ರೇಮಿ ತುತ್ತೂರಿ ಊದಲು ನಿರಾಭರಣ ಸುಂದರಿಯ ಮೊಗನಕ್ಕಿತು. ಶಬ್ದಗಾರುಡಿಗನು ಒಲವೇ ಬದುಕೆನ್ನಲು ಸಾಹಿತ್ಯದ ಮೊಗ್ಗು ಅರಳಿತು. ಶಬ್ದಗಾರುಡಿಗನು ಒಲವೇ ಬದುಕೆನ್ನಲು ಸಾಹಿತ್ಯದ ಮೊಗ್ಗು ಅರಳಿತು. 101 ಕವನ 1000 ಭಾವ ಚೆಲ್ಲಲು ದತ್ತಾತ್ರೇಯನ ಜನುಮ ಪಾವನವಾಯಿತು. 101 ಕವನ 1000 ಭಾವ ಚೆಲ್ಲಲು ದತ್ತಾತ್ರೇಯನ ಜನುಮ ಪಾವನವಾಯಿತು. ಪ್ರಶಸ್ತಿಯ ಸರಮಾಲೆಯ ಧರಿಸಲು ಮುಕ್ತ ಕಂಠದಿ ಹಾಡಿ ಹೊಗಳಿತು. ಪ್ರಶಸ್ತಿಯ ಸರಮಾಲೆಯ ಧರಿಸಲು ಮುಕ್ತ ಕಂಠದಿ ಹಾಡಿ ಹೊಗಳಿತು. ಕರ್ನಾಟಕ ಕುಲತಿಲಕನ ನೆನೆಯಲು ಹೃದಯ ಭಾವಲಹರಿ ತುಂಬಿ ಬಂತು. ಕರ್ನಾಟಕ ಕುಲತಿಲಕನ ನೆನೆಯಲು ಹೃದಯ ಭಾವಲಹರಿ ತುಂಬಿ ಬಂತು. ಹೃದಯ ಭಾವಲಹರಿ ತುಂಬಿ ಬಂತು. ವಂದನೆಗಳು. ಧನ್ಯವಾದಗಳು ಮೇಡಮ್. ಅಧ್ಯಕ್ಷರು ಏನು ಹೇಳ್ತಾರೆ ನೋಡುವ. ಶ್ರೀಮತಿ ಪ್ರಜ್ವಲಾ ಶೆಣೈ, ನಿಮ್ಮ 2 ಕವನಗಳು ಕನ್ನಡ ನಾಡುನುಡಿಯ ಬಗ್ಗೆನೇ ಇತ್ತು. ಮೊದಲ ಕವನ ಕನ್ನಡಮ್ಮನ ಚರಣಗಳಿಗೆ ಒಂದು ಸುಂದರ ಸ್ತುತಿಗೀತೆ ಅರ್ಪಿಸಿದಂತಾಯಿತು. ನಿಜವಾಗಿ ನಿಮ್ಮ ಸಾಹಿತ್ಯ ಅಭಿಮಾನಕ್ಕೆ ವಂದನೆಗಳು. ಎರಡನೇದಾಗಿ ವರಕವಿ ಶ್ರೀ ಬೇಂದ್ರೆಯವರ ಬಗ್ಗೆ ನೀವು ಬರೆದಿರಿ. ಶ್ರೀ ಬೇಂದ್ರೆಯವರ 4 ತಂತಿ ನಮ್ಮ ಹೃದಯಕ್ಕೆ ಮೀಟಿದಂತಾಯಿತು. ಹೃದಯ ಬಹಳ ಮಧುರವಾಗಿ ಹಾಡಿದಂತಾಯಿತು. ಅವರ ಸಮಗ್ರ ಸಾಹಿತ್ಯ ಕೃಷಿಯನ್ನು ನಿಮ್ಮ ಕವನದಲ್ಲಿ ಹಿಡಿದಿಟ್ಟ ರೀತಿ ಅತ್ಯಂತ ಅದ್ಭುತಕರವಾಗಿತ್ತು ಮೇಡಮ್. ನಿಮಗೆ ನಿಜವಾಗಿಯೂ ನೀವೊಂದು ಕವಯಿತ್ರಿ ಎಂಬುದನ್ನು ಸಾಬೀತುಪಡಿಸಿದ್ದೀರಿ. ವಂದನೆಗಳು. ಧನ್ಯವಾದಗಳು ಮೇಡಮ್. 4 ಜನ ಕವಯತಿಯರ ಕವನಗಳನ್ನು ಆಲಿಸಿದ್ದೀರಿ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ. ಹಾಗೆ ನಮಗೂ ಒಂದು ಆಸೆ ಇದೆ, ನಿಮ್ಮ ಕವನ ಕೇಳಬೇಕು ಅಂತ. ದಯವಿಟ್ಟು ನಮಗೋಸ್ಕರ ಒಂದು ಕವಿತೆಯನ್ನು ವಾಚನ ಮಾಡಿ. ನನ್ನ ಕವನದ ಶೀರ್ಷಿಕೆ ಹಿರಿತನ. ಮುಪ್ಪಿನ ಚಪ್ಪರದಡಿ ಹಿರಿಯರ ಕೂಟ. ಮುಪ್ಪಿನ ಚಪ್ಪರದಡಿ ಹಿರಿಯರ ಕೂಟ. ಕಳೆದ ಬದುಕಿನ ನೆನಪುಗಳ ರಸದೂಟ. ಕಳೆದ ಬದುಕಿನ ನೆನಪುಗಳ ರಸದೂಟ. ಅನುಭವಗಳ ಪಾಕಶಾಲೆ. ಅನುಭವಗಳ ಪಾಕಶಾಲೆ. ಪ್ರತಿಭಾವಂತರು ಪರಿಣಿತರು ಪ್ರಖ್ಯಾತರು ಪಂಡಿತರು. ಪ್ರತಿಭಾವಂತರು ಪರಿಣಿತರು ಪ್ರಖ್ಯಾತರು ಪಂಡಿತರು. ವೃದ್ಧಕಟ್ಟೆಯ ಸ್ನೇಹಿತರು. ವೃದ್ಧಕಟ್ಟೆಯ ಸ್ನೇಹಿತರು. ಲೋಕದ ಕಣ್ಣಿಗೆ ಇವರು ವೃದ್ಧರು. ಲೋಕದ ಕಣ್ಣಿಗೆ ಇವರು ವೃದ್ಧರು. ಅಸಹಾಯಕರು ದುರ್ಬಲರು. ಲೋಕದ ಕಣ್ಣಿಗೆ ಇವರು ವೃದ್ಧರು. ಅಸಹಾಯಕರು ದುರ್ಬಲರು. ಹಳೆಯ ಸರಕುಗಳು. ಹಳೆಯ ಸರಕುಗಳು. ದೇಹ ಮುಪ್ಪಾದ್ದು ಲೋಕಕ್ಕೆ ಕಂಡಿದೆ. ದೇಹ ಮುಪ್ಪಾದ್ದು ಲೋಕಕ್ಕೆ ಕಂಡಿದೆ. ಅವರ ಹಿಂದಿನ ವೈಭವ ಮರೆಯಾಗಿದೆ. ಅವರ ಹಿಂದಿನ ವೈಭವ ಮರೆಯಾಗಿದೆ. ಕಣ್ಣು ಮಂಜು ದೇಹ ದುರ್ಬಲ. ಕೈಕಾಲು ಅಶಕ್ತ ಕಿವಿ ಮಂದ.
ವೃದ್ಧಾಪ್ಯದ ಕಾಯಿಲೆಗಳು. ಕಣ್ಣು ಮಂಜು, ದೇಹ ದುರ್ಬಲ, ಕೈಕಾಲು ಅಶಕ್ತ, ಕಿವಿ ಮಂದ, ವೃದ್ಧಾಪ್ಯದ ಕಾಯಿಲೆಗಳು. ಕಸುವಿಲ್ಲದ ದೇಹ, ಕಸುಬು ಕಾಸಿಲ್ಲದ ಬದುಕು. ಕಸುವಿಲ್ಲದ ದೇಹ, ಕಸುಬು ಕಾಸಿಲ್ಲದ ಬದುಕು. ಸಂಸಾರಕ್ಕೆ ಇವರು ನಾಲಾಯಕ್ಕು, ಸಂಸಾರಕ್ಕೆ ಇವರು ನಾಲಾಯಕ್ಕು. ಅದೆಷ್ಟೋ ಅರೆ ಹೊಟ್ಟೆಗಳು ಹಿಡಿ ಪ್ರೀತಿಗಾಗಿ ಕಾತರಿಸುವವರು, ಅದೆಷ್ಟೋ ಅರೆ ಹೊಟ್ಟೆಗಳು ಹಿಡಿ ಪ್ರೀತಿಗಾಗಿ ಕಾತರಿಸುವವರು. ತಮ್ಮದೇ ಮನೆಯಿಂದ ನಿರಾಶ್ರಿತರಾದವರು, ತಮ್ಮದೇ ಮನೆಯಿಂದ ನಿರಾಶ್ರಿತರಾದವರು. ಹೆತ್ತ ಮಕ್ಕಳು ಮರೆತವರು, ಹೆತ್ತ ಮಕ್ಕಳು ಮರೆತವರು. ವೃದ್ಧಕಟ್ಟೆಯ ನಿತ್ಯ ಸ್ನೇಹಿತರು, ವೃದ್ಧಕಟ್ಟೆಯ ನಿತ್ಯ ಸ್ನೇಹಿತರು. ಮಕ್ಕಳ ಪಾಲನೆಯಲ್ಲಿ ಸವೆದವರು, ಮಕ್ಕಳ ಪಾಲನೆಯಲ್ಲಿ ಸವೆದವರು. ಅವರ ಏಳಿಗೆಗೆ ಏಣಿಯಾದವರು, ಅವರ ಏಳಿಗೆಗೆ ಏಣಿಯಾದವರು. ಮಕ್ಕಳೇ ಐಶ್ವರ್ಯವೆಂದು ಬಡವರಾದವರು, ಮಕ್ಕಳೇ ಐಶ್ವರ್ಯವೆಂದು ಬಡವರಾದವರು. ನಾಳಿನ ಭರವಸೆಯಲ್ಲಿ ವರ್ತಮಾನವನ್ನು ಮರೆತವರು, ನಾಳಿನ ಭರವಸೆಯಲ್ಲಿ ವರ್ತಮಾನವನ್ನು ಮರೆತವರು. ಮನೆಯಲ್ಲಿ ಹಿರಿಯವರು ದೀವಿಗೆಯಂತೆ, ಆಪತ್ತಿನಲ್ಲಿ ನೆರವು ನೀಡುವ ದೇವತೆಗಳಂತೆ. ಮನೆಯಲ್ಲಿ ಹಿರಿಯರು ದೀವಿಗೆಯಂತೆ, ಆಪತ್ತಿನಲ್ಲಿ ನೆರವು ನೀಡುವ ದೇವತೆಗಳಂತೆ. ಅಸಹಾಯಕ ತಂದೆ ತಾಯಿಗೆ ಮಕ್ಕಳು ಊರುಗೋಲಂತೆ, ಅಸಹಾಯಕ ತಂದೆ ತಾಯಿಗೆ ಮಕ್ಕಳು ಊರುಗೋಲಂತೆ. ಹಿರಿಯರ ಆಶೀರ್ವಾದವೇ ಮನೆಯ ಶ್ರೀರಕ್ಷೆ, ಹಿರಿಯರ ಆಶೀರ್ವಾದವೇ ಮನೆಯ ಶ್ರೀರಕ್ಷೆ. ಬಂಗಲೆ ಕಾರು ಐಷಾರಾಮಿ ಜೀವನ, ದುಬಾರಿ ನಾಯಿಗೂ ಸುಖಕರ ಬದುಕು. ಬಂಗಲೆ ಕಾರು ಐಷಾರಾಮಿ ಜೀವನ, ದುಬಾರಿ ನಾಯಿಗೂ ಸುಖಕರ ಬದುಕು. ಆಧುನಿಕತೆಯ ನಡೆನುಡಿ ನಾಜೂಕು, ಆಧುನಿಕತೆಯ ನಡೆನುಡಿ ನಾಜೂಕು. ತಂದೆ ತಾಯಿಯನ್ನು ಗೌರವಿಸುವುದು ನಾಗರಿಕತೆಯೇ, ತಂದೆ ತಾಯಿಯನ್ನು ಗೌರವಿಸುವುದು ನಾಗರಿಕತೆಯೇ. ವೃದ್ಧ ತಂದೆ ತಾಯಿಗೂ ಸಿಗಲಿ ಸ್ಥಾನಮಾನ, ವೃದ್ಧ ತಂದೆ ತಾಯಿಗೂ ಸಿಗಲಿ ಸ್ಥಾನಮಾನ. ಅಳಿಯದಿರಲಿ ಕುಟುಂಬದ ಹಿರಿತನ, ವೃದ್ಧ ತಂದೆ ತಾಯಿಗೂ ಸಿಗಲಿ ಸ್ಥಾನಮಾನ. ಅಳಿಯದಿರಲಿ ಕುಟುಂಬದ ಹಿರಿತನ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ತುಂಬ ಚೆನ್ನಾಗಿತ್ತು ನಿಮ್ಮ ಕವಿತೆ. ನಮ್ಮ ಕವಯತಿಯರು ಇದರ ಬಗ್ಗೆ ಏನಾದರೂ ತಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ವ್ಯಕ್ತಪಡಿಸಬಹುದು. ವೃದ್ಧಾಪ್ಯದಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾನೆ ಅನ್ನುವಂಥದ್ದು ಅವರ ಕವಿತೆಯಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಇದು ನಿತ್ಯ ಸತ್ಯ. ಯಾಕಂದರೆ ಎಷ್ಟೋ ಕಡೆ ಈಗ ವೃದ್ಧಾಶ್ರಮಗಳಿದೆ. ಎಲ್ಲ ಅವರ ಎಷ್ಟೋ ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿರ್ತಾರೆ ಅವರು. ಆದರೆ ಅದೇ ಮಗು ದೊಡ್ಡವನಾಗಿ ವಿದ್ಯೆ ಕಲಿತು ಒಂದು ಕೆಲಸಕ್ಕೆ ಸೇರಿದ ನಂತರ ತನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಕಳಿಸ್ತಾನೆ ಅಂತ ಹೇಳಿದರೆ, ಇದು ಎಂಥ ಸಂಸ್ಕಾರವನ್ನು ನಾವು ನೀಡ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಅಂತ ಹೇಳಿ ಅನ್ನಿಸ್ತದೆ. ಎಷ್ಟೋ ಕಡೆ ವೃದ್ಧಾಶ್ರಮದಲ್ಲಿ ವೃದ್ಧರು ಅವರ ಸರಳಿನ ಅಡಿಯಲ್ಲಿ ಆ ಮಗುವನ್ನು, ತಮ್ಮ ಮಕ್ಕಳಿಗಾಗಿ ಅವರು ಕಾಯ್ತಾ ಇರುವ ದೃಶ್ಯವನ್ನು ನೋಡಿದರೆ ನಿಜವಾಗ್ಲೂ ಒಂದು ಬೇಸರ ಅನ್ನಿಸ್ತದೆ. ಈ ಮಕ್ಕಳಿಗೆ ಒಂದು ಸಂಸ್ಕಾರ ಶಿಕ್ಷಣ ಬೇಕು. ಇಂತಹ ಕವಿತೆಗಳಿಂದಾದರೂ ಏನಾದರೂ ಒಂದು ಪರಿವರ್ತನೆ ಆಗಲಿ ಅನ್ನೋದು ನನ್ನ ಒಂದು ಆಶಯ. ತುಂಬ ಚೆನ್ನಾಗಿ ಹೇಳಿದ್ದೀರಾ ಮೇಡಮ್. ಧನ್ಯವಾದಗಳು ಮೇಡಮ್. ಇನ್ಯಾರಾದರೂ ಹೇಳ್ಬೋದು ಅನಿಸಿಕೆಯನ್ನು? ಈಗಾಗಲೇ ಮೇಡಮ್ ಅವ್ರು ಹೇಳಿದಾಗೆ ಮೌಲ್ಯ ಶಿಕ್ಷಣವನ್ನು ನಾವು ಕೊಡಬೇಕು. ಯಾಕಂದರೆ ನಾವು ಬೇರೆ ಎಲ್ಲ ಶಿಕ್ಷಣವನ್ನು, ತಂತ್ರಜ್ಞಾನವನ್ನು ನಮ್ಮ ಈಗಿನ ಮುಂದಿನ ಜನಾಂಗಕ್ಕೆ ಕೊಡ್ತಾ ಇದ್ದೇವೆ. ಆದರೆ ಮೌಲ್ಯ ಶಿಕ್ಷಣ ಮನೆಯಲ್ಲೇ ತಂದೆ ತಾಯಿಯಲ್ಲೇ ಸಿಗಬೇಕು. ಯಾಕಂದರೆ ತಂದೆ ತಾಯಿಯರು ವೃದ್ಧಾಶ್ರಮಕ್ಕೆ ಹೋಗ್ತಾರೆ ಅಂತೇಳಿದರೆ ಎಲ್ಲೋ ಒಂದು ಕಡೆ ಅವರ ಮಕ್ಕಳನ್ನು ಬೆಳೆಸುವಲ್ಲಿ ಅವರೇ ಎಡವಿರ್ತಾರೆ ಅಂತ ಅರ್ಥ. ಯಾಕಂದರೆ ದುಡಿಮೆ, ಹಣ ಸಂಪಾದನೆ, ಸಂಪತ್ತನ್ನು ಒಟ್ಟು ಹಾಕೋದ್ರಲ್ಲೇ ಮಕ್ಕಳನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಮಕ್ಕಳು ಅವರ ದಾರಿಯಲ್ಲೇ ಹೋಗ್ತಾರೆ. ಅವರಿಗೆ ಹಣ ಸಂಪಾದನೆಯೇ ಮುಖ್ಯವಾಗ್ತದೆ, ತಂದೆ ತಾಯಿಯರು ಬೇಡ ಆಗ್ತಾರೆ. ಹಾಗಾಗಿ ತಂದೆ ತಾಯಿಯರು ಕೂಡ ಅವರ ಮಕ್ಕಳನ್ನು ಹೆಚ್ಚು ಗಮನ ಕೊಡಬೇಕು. ಆಗ ನಮಗೆ ಅದು ಸಿಗ್ತದೆ. ಯಾಕಂದರೆ ನಮ್ಮ ಮಕ್ಕಳು ನಮ್ಮನ್ನಷ್ಟೇ ಗೌರವದಿಂದ ಕಂಡುಕೊಳ್ತಾರೆ ಅಂತ ಅನಿಸ್ತದೆ. ಈ ಕವನ ಕೂಡ ಅದನ್ನೇ ಸೂಚಿಸುವಂಥದ್ದು. ಧನ್ಯವಾದಗಳು. ಮುಂದೆ ಇದು ಮಕ್ಕಳ ಐಷಾರಾಮಿ ಜೀವನಕ್ಕೆ ಕಾರಣೀಭೂತರಾದವರನ್ನು ವೃದ್ಧಾಶ್ರಮ ಕಟ್ಟಿ ನಾಯಿಗೆ ಐಷಾರಾಮಿ ಜೀವನವನ್ನು ಕೊಡುವಂಥ ಒಂದು ಆ ಸಾಲು ಇದೆಯಲ್ಲ, ತುಂಬ ಮನಮುಟ್ಟುವಂತಿತ್ತು ಮೇಡಮ್. ಇದನ್ನು ಕೇಳಿ ಆದರೂ ಇಂಥವರು ಈ ಥರ ಮಾಡಿದವರ ಮನ ಪರಿವರ್ತನೆ ಆಗಲಿ ಅನ್ನೋ ಆಶಯ ನನ್ನದು. ಧನ್ಯವಾದಗಳು.
ಮೇಡಮ್ ವೃದ್ಧಾಪ್ಯವನ್ನು ಸೂಚಿಸುವಂಥ ಕವನವನ್ನು ವಾಚಿಸಿದ್ದು ತುಂಬ ಚೆನ್ನಾಗಿತ್ತು. ಅವರ ಒಂದು ಕೃಶವಾಗಿರುವಂತಹ ದೇಹ ಸ್ಥಿತಿಯನ್ನು ನೋಡಿ ತಂದೆ ತಾಯಿಯನ್ನು ಅವಮಾನಿಸಿ ಇಂದಿನ ಮಕ್ಕಳು ನೋಡ್ತಿರೋದು ತುಂಬ ಅಪರಾಧ ಅಂತ ಅನಿಸುತ್ತೆ. ಆ ರೀತಿ ಮಾಡಬಾರ್ದು ಯಾರು ಕೂಡ. ಇಂತಹ ಕವನಗಳಿಂದನಾದರೂ ಅವರು ತಮ್ಮ ತಂದೆ ತಾಯಿಗಳನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಿ ಅಂತ ಆಶಿಸ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮೇಡಮ್ ನಮ್ಮ ವೀಕ್ಷಕರಿಗೆ ಏನಾದರೂ ಸಂದೇಶವನ್ನು ಕೊಡ್ತೀರಾ? ಕನ್ನಡದ ನಾಡು ನುಡಿಯ ಹಬ್ಬವನ್ನು ಆಯೋಜಿಸುವಂತಹ ಕಾರ್ಯಕ್ರಮ ಇದು. ನಾವೆಲ್ಲರೂ ಕನ್ನಡವನ್ನು ಬಳಸಬೇಕು ಹಾಗೂ ಬೆಳೆಸಬೇಕು ಅನ್ನುವಂತಹ ಸದುದ್ದೇಶ ಹೊಂದಿದ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಮೊದಲು ನಾವು ಇಲ್ಲಿ ಸೇರುವಂತಹ ಎಲ್ಲ ಕವಯತ್ರಿಗಳು ನಮಗೊಬ್ರಿಗೊಬ್ರು ಪರಿಚಯ ಇರಲಿಲ್ಲ. ನಮ್ಮನ್ನೆಲ್ಲರನ್ನು ಒಂದಾಗಿ ಮಾಡಿದ್ದು ಭಾಷೆ, ಕನ್ನಡ ಭಾಷೆ. ಈ ಕನ್ನಡ ಭಾಷೆ ಎಷ್ಟು ಸೆಳೀತದೆ ನೋಡಿ, ನಮ್ಮನ್ನು ಒಟ್ಟಾಗಿ ಮಾಡುತ್ತೆ, ಒಂದಾಗಿ ಮಾಡುತ್ತೆ. ಒಂದು ಸಂದಿಗ್ಧ ಸಮಯದಲ್ಲಿ ನಾವು ಇದ್ದೇವೆ, ಹಲವಾರು ಭಾಷೆಗಳ ಒತ್ತಡ, ಆಕ್ರಮಣ. ಆ ನಿಟ್ಟಿನಲ್ಲಿ ಎಲ್ಲೋ ಸ್ವರ್ಗೆ ಹೋಗುವಂತಹ ಕನ್ನಡವನ್ನು ಸುದೃಢವಾಗಿ ಕಟ್ಟುವಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಆಗಬೇಕು. ನಾವು ಅದನ್ನು ನಮ್ಮ ಜೀವನದಲ್ಲಿ ಅದನ್ನು ನಾವು ಚಾಚು ತಪ್ಪದೆ ಪಾಲಿಸಬೇಕು. ಮೊದಲ ಸ್ಥಾನ ನಮ್ಮ ತಾಯಿಗೆ, ಎರಡನೇ ಸ್ಥಾನ ಬೇರೆಯವರಿಗೆ ಕೊಟ್ಟರೆ ಪರವಾಗಿಲ್ಲ. ಮೊದಲನೇ ಅವಳೇ, ಎರಡನೇ ಅವಳೇ ಆಗಬೇಕು, ಕೊನೆಯವಳಾಗಬಾರ್ದು. ಹಾಗೆ ನಾವು ಕನ್ನಡವನ್ನು ಮಾತಾಡಬೇಕು, ಕನ್ನಡವನ್ನು ಸಾರಬೇಕು ಬೇರೆಯವರಿಗೆ. ನಮ್ಮದೊಂದು ಒಂದು ಒಂದು ಸ್ಟೈಲ್ ಇದೆ, ಒಂದು ಫ್ಯಾಷನ್ ಇದೆ. ಯಾರಾದರೂ ನಮಗೆ ಬೇರೆ ಭಾಷೆಯವರು ಸಿಕ್ಕಿದರೆ ನಾವು ಅವ್ರ ಭಾಷೆಯನ್ನು ಕಲಿಯೋದ್ರಲ್ಲಿ ಜಾಸ್ತಿ ಉತ್ಸುಕರಾಗ್ತೇವೆ ಅಲ್ವಾ. ನಾವು ಅವರಿಗೆ ಕನ್ನಡವನ್ನು ಕಲಿಸೋದನ್ನು ಮರಿತೇವೆ. ಅವರು ಕನ್ನಡ ಮಾತಾಡುವಂತೆ ನಾವು ಪ್ರೇರಣೆ ಆಗಬೇಕು. ಆಮೇಲೆ ನೋಡಿ, ನಾವು ಎಲ್ಲೋ ಬೇರೆ ಭಾಷೆಗಳನ್ನು ಮಾತಾಡೋದ್ರಲ್ಲಿ ಒಂಚೂರು ತಪ್ಪಿದ್ರೆ ನಮ್ಗೆ ಭಾಳ ನಾಚಿಕೆ ಆಗುತ್ತದು. ಅಯ್ಯೋ, ಅಲ್ಲಿ ಗ್ರಾಮರ್ ತಪ್ಪಿತು, ಇಲ್ಲಿ ವ್ಯಾಕರಣ ತಪ್ಪಿತು ಅಂತ. ನಮ್ಮ ಭಾಷೆಯನ್ನು ಕೂಡ ಅಷ್ಟೇ ಸ್ಫುಟವಾಗಿ ಬರೆಯೋದು, ಮಾತನಾಡೋದು ಮತ್ತು ಓದೋದನ್ನು ಕೂಡ ನಾವು ಕಲಿತಾಗ ಮಾತ್ರ ನಮ್ಮ ಭಾಷೆಯ ಸರ್ವತೋಮುಖ ಬೆಳವಣಿಗೆ ಆಗ್ತದೆ. ಇದು ನಿಜವಾಗಿ ಇದು ಹಬ್ಬದಂತೆ ನಾವು ಒಂದು ಕ್ರಾಂತಿಯುಕ್ತವಾಗಿ ಇದನ್ನು ನಾವು ಆಚರಿಸಬೇಕು. ಕನ್ನಡವನ್ನು ನಾವು ಪ್ರೀತಿಸಬೇಕು. ಕನ್ನಡ ನಮ್ಮ ಉಸಿರಾಗಬೇಕು. ಕನ್ನಡ ನಮ್ಮ ತಾಯಿಯಾಗಿರ್ಬೇಕು. ಮತ್ತು ನಂತರ ನಾವು ಬೇರೆ ಭಾಷೆಗಳನ್ನು ಪ್ರೀತಿಸೋಣ, ಕಲಿಯೋಣ. ಯಾಕಂದರೆ ನಾವು ಇವತ್ತು ಮಕ್ಕಳು ಬೇರೆ ಬೇರೆ ಪ್ರಪಂಚದಾದ್ಯಂತ ಇವತ್ತು ಕೆಲಸಕ್ಕೋಸ್ಕರ, ಓದಿಗೋಸ್ಕರ ಹೋಗಿದ್ದಾರೆ. ಬೇರೆ ಭಾಷೆಯವರು ಕಲೀಲೇಬೇಕು. ಆದರೆ ಕನ್ನಡಕ್ಕೊಂದು ಆದ್ಯತೆ ಇರಬೇಕು. ನಮ್ಮ ತಾಯಿ ಈಗ ನಾನಷ್ಟೇ ಈಗ ವೃದ್ಧಾಪ್ಯದ ಒಂದು ಕವನ ಓದಿದೆ. ಎಲ್ಲ ಸವಲತ್ತು ಬಂದ ನಂತರ ತಾಯಿ ಹೊರಗೆ ಹೋಗೋದಲ್ಲ, ನಾಯಿ ಒಳಗೆ ಬರೋದಲ್ಲ. ಮೊದಲು ತಾಯಿಯ ಸ್ಥಾನ ಕನ್ನಡಕ್ಕೆ ಸ್ಥಾನಮಾನ, ಆಮೇಲೆ ಬೇರೆ ಭಾಷೆಗಳನ್ನು ಕಲಿಯೋಣ. ಬೇರೆ ಭಾಷೆಗಳನ್ನು ಕಲಿತಾಗ ನಮಗೆ ಜ್ಞಾನಾರ್ಜನೆ ಕೂಡ ಆಗ್ತದೆ. ಆದರೆ ಮೊದಲ ಗೌರವ ನಮ್ಮ ತಾಯಿ ನಾಡಿಗೆ, ನಮ್ಮ ತಾಯಿ ನುಡಿಗೆ ಸಲ್ಲಲಿ ಎಂಬುದು ನನ್ನ ಆಶಯ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಧನ್ಯವಾದ ಮೇಡಮ್. ತುಂಬ ಸೊಗಸಾಗಿ ಸತ್ಯವಾದ ಮಾತುಗಳನ್ನು ನೀವು ಹೇಳಿದ್ರಿ. ನಿಮಗೂ ಸಹ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಸೊಗಸಾಗಿ ನೆರವೇರಲಿಕ್ಕೆ ನೀವೆಲ್ಲರೂ ಕಾರಣ. ನಿಮಗೂ ಸಹ ಸ್ಪಂದನ ವಾಹಿನಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಇದು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವದ ಕವಿಗೋಷ್ಠಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನೋಡ್ತಾ ಇರಿ ಸ್ಪಂದನ.